ದೇರಳಕಟ್ಟೆಯ ನಿಟ್ಟಿ ವಿಶ್ವವಿದ್ಯಾನಿಲಯದ ಜಸ್ಟಿಸ್ ಕೆಎಸ್ ಹೆಗ್ಡೆ ಚಾರಿಟೇಬಲ್ ಆಸ್ಪತ್ರೆ ಹಾಗೂ ಕೆಎಸ್ ಹೆಗ್ಡೆ ಮೆಡಿಕಲ್ ಅಕಾಡೆಮಿಯ ವತಿಯಿಂದ ಡಾಕ್ಟರ್ ಬಿಸಿ ರಾಯ್ ಜನ್ಮದಿನದ ಪ್ರಯುಕ್ತ ನಡೆದ ವೈದ್ಯರ ದಿನ ಕಾರ್ಯಕ್ರಮ ಆವಿಷ್ಕಾರ್ ಸಭಾಂಗಣದಲ್ಲಿ ನಡೆಯಿತು. ಹಿರಿಯ ಕುಟುಂಬ ವೈದ್ಯರುಗಳಾದ ಡಾಕ್ಟರ್ ಎಂ ನೀಲಯ್ಯ ಗಂಚಿಮಠ, ಡಾಕ್ಟರ್ ರಾಮಚಂದ್ರ ಐತಾಳ್ ಹೆಬ್ರಿ, ಸಾಗರದ ಡಾಕ್ಟರ್ ರಾಮಚಂದ್ರ ಕೆ ಭಾಗವತ್ ಹಾಗೂ ಕ್ಷೇಮ ನಿವೃತ್ತ ಮಕ್ಕಳ ತಜ್ಞೆ ಡಾಕ್ಟರ್ ವಿಜಯ ಶೆಣೈ ಅವರನ್ನು ಸನ್ಮಾನಿಸಲಾಯಿತು. ಕ್ಷೇಮ ನಿವೃತ್ತ ಮಕ್ಕಳ ತಜ್ಞೆ ಡಾಕ್ಟರ್ ವಿಜಯ ಶೆಣೈ ಸನ್ಮಾನ ಸ್ವೀಕರಿಸಿ ಮಾತನಾಡಿ, ವೈದ್ಯಕೀಯ ವೃತ್ತಿಗೆ ಕಾಲಿಟ್ಟ ಬಳಿಕ ನಾವು ಎಷ್ಟು ಜ್ಞಾನವಂತರಾಗುತ್ತೇವೆ, ಕೌಶಲ್ಯ ವೃದ್ಧಿಸಿಕೊಂಡಿದ್ದೇವೆ ಎಂಬುದು ಎಷ್ಟು ಮುಖ್ಯವಾಗುತ್ತದೆಯೋ ಹಾಗೆಯೇ ನಮ್ಮನ್ನು ಸಾಕಿ ಬೆಳೆಸಿದ ಪೋಷಕರನ್ನು ಹಾಗೂ ಶಿಕ್ಷಣ ನೀಡಿದ ಸಂಸ್ಥೆಯ ಕೊಡುಗೆ ಯಾವುದೇ ಕಾಲಕ್ಕೂ ಮರೆಯಬಾರದು ಎಂದು ಅಭಿಪ್ರಾಯಪಟ್ಟರು. As mentioned, I am sure you must have heard about Dr. B.C. Roy. He is a politician and a doctor. He had a degree in general medicine. He had a degree in surgery. He was also the Chief Minister of Bengal. His commitment to his patients, especially the poor patients, remains unmatched to this day. I've heard that he used to finish all his duties, government duties as Chief Minister, and run a clinic for poor patients. Whatever thy hands findeth to do it with thy might. This was the line which he had read during his medical days, and it was etched in his mind forever. So let us salute Dr. B.C. Roy today and see that we follow at least, if not, some of his ideals. ನಿಟ್ಟಿ ವಿಶ್ವವಿದ್ಯಾಲಯದ ಶೈಕ್ಷಣಿಕ ಸಹಕುಲಾಧಿಪತಿ ಪ್ರೊಫೆಸರ್ ಎಂ ಶಾಂತಾರಾಮ ಶೆಟ್ಟಿ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಪ್ರಪಂಚದ ಬೇರೆ ಬೇರೆ ಭಾಗದಲ್ಲಿ ಆಯಾ ದೇಶದ ಖ್ಯಾತ ವೈದ್ಯರ ಹೆಸರಿನಲ್ಲಿ ವೈದ್ಯರ ದಿನ ಆಚರಿಸಲ್ಪಡುತ್ತಿದ್ದು, ಭಾರತದಾದ್ಯಂತ ಜುಲೈ 1ರಂದು ವೈದ್ಯರ ದಿನ ಆಚರಿಸಲಾಗುತ್ತದೆ. ಅದು ಡಾಕ್ಟರ್ ಬಿಸಿ ರಾಯ್ ಜನ್ಮದಿನವಾಗಿದ್ದು, ಅವರು ಎಲ್ಲಾ ಕ್ಷೇತ್ರದಲ್ಲಿ ಪಳಗಿದವರು. ವೈದ್ಯರು ಮುಖ್ಯಮಂತ್ರಿಗಳಾಗಬಹುದು ಎಂಬುದನ್ನು ತೋರಿಸಿಕೊಟ್ಟ ಸಾಧಕ ಎಂದರು. Or give special commendation by the NHS for the doctors' work. Whereas the United States has a Doctors' Day on the 30th of October, and we commemorate and celebrate the Doctors' Day on the 1st of July in the whole country. For the younger generation, you may be intrigued to know Dr. B.C. Roy's birthday is celebrated as the Doctors' Day all over the country today. Dr. B.C. Roy, Bishan Chandra Roy, was a very unique person. Unique in so many ways. Why I say this is, he is an example. He is a mentor for you youngsters. Born in a small village, what is in Bangladesh today, he came up to the Calcutta Medical College, the first medical college in the country, went to United Kingdom and passed his FRCS and MRCP both in just 3 years' time, which was a record that time. The examiners, I was told, could not believe. This young man knew much more than the examiners knew, and they said you should stay back in United Kingdom. ಉಪಕುಲಪತಿ ಪ್ರೊಫೆಸರ್ ಎಂಎಸ್ ಮೂಡಿತ್ತಾಯ, ಕುಲಸಚಿವ ಡಾಕ್ಟರ್ ಹರ್ಷ ಹಾಲಹಳ್ಳಿ ಹಾಗೂ ವೈಸ್ ಡೀನ್ ಡಾಕ್ಟರ್ ಸುಕನ್ಯಾ ಶೆಟ್ಟಿ ಉಪಸ್ಥಿತರಿದ್ದರು. ಕ್ಷೇಮ ಡೀನ್ ಡಾಕ್ಟರ್ ಸಂದೀಪ್ ರೈ ಸ್ವಾಗತಿಸಿದರು. ವೈದ್ಯಕೀಯ ಅಧೀಕ್ಷಕಿ ಡಾಕ್ಟರ್ ಸುಮಲತಾ ಆರ್ ಶೆಟ್ಟಿ, ಮಕ್ಕಳ ತಜ್ಞ ಡಾಕ್ಟರ್ ಸುಮಂತ್ ಬೆಳ್ಳಿಪ್ಪಾಡಿ, ಡಾಕ್ಟರ್ ಗಿರಿಧರ್ ಹಾಗೂ ಡಾಕ್ಟರ್ ಶ್ರೀ ಚರಿತ್ ಶೆಟ್ಟಿ ಸನ್ಮಾನ ಪತ್ರ ವಾಚಿಸಿದರು. ಎಲುಬು ಹಾಗೂ ಮೂಳೆ ರೋಗ ತಜ್ಞ ಡಾಕ್ಟರ್ ಸಿದ್ಧಾರ್ಥ್ ಶೆಟ್ಟಿ ಕಾರ್ಯಕ್ರಮ ನಿರೂಪಿಸಿದರು. ಬ್ಯೂರೋ ರಿಪೋರ್ಟ್ V4 ನ್ಯೂಸ್, ದೇರಳಕಟ್ಟೆ.